ಸೌದಿ ಅರೇಬಿಯಾದ ಜೈಲಿನಲ್ಲಿ 11 ತಿಂಗಳ ಕಾಲ ಸೆರೆಮನೆಯ ವಾಸದ ಬಳಿಕ ಈಗ ಬಂಧಮುಕ್ತವಾಗಿ ಭಾರತಕ್ಕೆ ವಾಪಸ್ಸಾಗಿರುವ ಕಡಬದ ಚಂದ್ರಶೇಖರ್ ಅವರು ಸುರಕ್ಷಿತವಾಗಿ ಕಡಬ ತಾಲೂಕಿನ ಐತೂರಿನಲ್ಲಿರುವ ತಮ್ಮ ಮನೆಗೆ ಸೇರಿದ್ದಾರೆ. ಸೋಮವಾರ ರಾತ್ರಿ ಚಂದ್ರಶೇಖರ್ ಅವರು ವಿಮಾನದಲ್ಲಿ ಸೌದಿಯ ರಿಯಾದ್ನಿಂದ ಮುಂಬೈಗೆ ಬಂದು ಅಲ್ಲಿಂದ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಇದೇ ವೇಳೆ ಅವರ ತಾಯಿ ಹೇಮಾವತಿ, ಅಣ್ಣ ಹರೀಶ್ ಸೇರಿದಂತೆ ಹಲವರು ಅವರನ್ನು ಸ್ವಾಗತಿಸಿದರು. ತಾಯಿ ಸಂತೋಷದಿಂದ ಮಗನನ್ನು ಆಲಿಂಗಿಸಿ ಬರಮಾಡಿಕೊಂಡರು. ಮಹಿಳೆಯೊಬ್ಬರು ನೀಡಿದ ದೂರಿನ ಅನ್ವಯ ಚಂದ್ರಶೇಖರ್ ಅವರನ್ನು ಬಂಧಿಸಲಾಗಿತ್ತು. ಚಂದ್ರಶೇಖರ್ ಅವರ ಖಾತೆಗೆ ಮಹಿಳೆಯೊಬ್ಬರ ಖಾತೆಯಿಂದ 22,000 ರು ವರ್ಗಾವಣೆಯಾಗಿತ್ತು. ಇದು ದಾಖಲೆಗಳನ್ನು ನಕಲಿ ಮಾಡಿ ಹಣ ದೋಚುವ ಕೆಲವು ದುಷ್ಕರ್ಮಿಗಳ ಸಂಚಾಗಿದ್ದು, ಚಂದ್ರಶೇಖರ್ ಅವರ ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆರೆದು ಈ ಕೃತ್ಯ ಎಸಗಲಾಗಿತ್ತು. ಚಂದ್ರಶೇಖರ್ ಅವರ ವಾದವನ್ನು ಪರಿಗಣಿಸದೆ ಪೊಲೀಸರು ಅವರನ್ನು ಜೈಲಿಗೆ ಹಾಕಿದ್ದರು. ಬೆಂಗಳೂರಿನಲ್ಲಿದ್ದ ಚಂದ್ರಶೇಖರ್ ಬಡ್ತಿ ಪಡೆದು ಕೆಲಸಕ್ಕಾಗಿ 2022ರಲ್ಲಿ ಸೌದಿ ಅರೇಬಿಯಾಗೆ ತೆರಳಿದ್ದರು. ಅಲ್ಲಿ ಅಲ್ಫಾನರ್ ಸೆರಾಮಿಕ್ಸ್ ಎಂಬ ಕಂಪನಿಯಲ್ಲಿ ಕೆಲಸಕ್ಕಿದ್ದರು. 2022ರ ನವೆಂಬರ್ನಲ್ಲಿ ಅವರು ಮೊಬೈಲ್ ಹಾಗೂ ಸಿಮ್ ಖರೀದಿಗೆಂದು ರಿಯಾದ್ನ ಅಂಗಡಿಗೆ ತೆರಳಿ ಸಹಿ, ಬೆರಳಚ್ಚು ಹಾಗೂ ಇತರ ವಿವರಗಳನ್ನು 2 ಬಾರಿ ನೀಡಿದ್ದರು. ನಂತರ ಮೊಬೈಲ್ಗೆ ಬಂದ ಕರೆಯೊಂದಕ್ಕೆ ಹೊಸ ಸಿಮ್ ಕಾರ್ಡ್ ಬಗ್ಗೆ ಮಾಹಿತಿ ಜೊತೆಗೆ OTPಯನ್ನು ಹೇಳಿದ್ದರು. ಈ ವೇಳೆ ಚಂದ್ರಶೇಖರ್ ಅವರ ಖಾತೆ ಹ್ಯಾಕ್ ಆಗಿತ್ತು. ಇದಾದ 1 ವಾರದಲ್ಲಿ ಅಲ್ಲಿನ ಪೊಲೀಸರು ಬಂದು ಚಂದ್ರಶೇಖರ್ ಅವರನ್ನು ಬಂಧಿಸಿದ್ದರು. ಪೊಲೀಸರು ಬಂಧಿಸಲು ಬಂದಾಗಲೇ ಚಂದ್ರಶೇಖರ್ ಅವರಿಗೆ ಇದು ಅರಿವಿಗೆ ಬಂದಿತ್ತು. ಇದೀಗ ಎಲ್ಲವೂ ಸುಖಾಂತ್ಯ ಕಂಡಿದ್ದು ಚಂದ್ರಶೇಖರ್ ಸುರಕ್ಷಿತವಾಗಿ ತಾಯಿ ಮಡಿಲು ಸೇರಿದ್ದಾರೆ. ಜೈಲಲ್ಲಿದ್ದೆ. ನಾನು ತಪ್ಪು ಮಾಡ್ದಿರ 7 ತಿಂಗಳು ಜೈಲಲ್ಲಿದ್ದೆ. ಮತ್ತೆ 5 ತಿಂಗಳು ಜಾಸ್ತಿ ಆಯಿತು. ನಾನು ತಪ್ಪೇ ಮಾಡಿಲ್ಲ. ಅವರು ತಪ್ಪು ಮಾಡಿದೆ ಅಂತೇಳಿ ಜೈಲಿಗೆ ಹಾಕಿದರು. ಮತ್ತು ನನಗೆ ಅಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದರು. ಕಂಪ್ನಿಯಲ್ಲೂ ಹೊರಗಡೆನೂ ಇಲ್ಲಿಯವರು ತುಂಬ ಮಂದಿ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ರಿಗೂ ಥ್ಯಾಂಕ್ಸ್. ಮತ್ತು ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ. ಮತ್ತು ಯಾವಾಗಾದರೂ ಮಾತಾಡ್ತೀನಿ. ಏನೇನು ತುಂಬಾ ಖುಷಿ ಇದೆ. ಅಷ್ಟೇ ಸ್ವಲ್ಪ ಬೇಜಾರಿದೆ. ಯಾಕಂದರೆ ನಾನು ತಪ್ಪು ಮಾಡಿದಿರ ಎಕ್ಸಿಟ್ ಆಗಿ ಬಂದೆ. ಅದು ಸ್ವಲ್ಪ ಬೇಜಾರಿದೆ. ತುಂಬ ಮಂದಿ ಬಂದಿದ್ದಾರೆ. ಅವ್ರು ಸ್ವಲ್ಪ ಹೆಸರು ಯೂಸ್ ಮಾಡಲ್ಲ ಈಗ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವರು ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿದಿನ ನಾನು 11 ತಿಂಗಳು ಜೈಲಲ್ಲಿದ್ದೆ. ಟೋಟಲ್ 11 ತಿಂಗಳಾಯ್ತು ಇವಾಗ. ಪ್ರತಿದಿನ ನನಗೆ ಹೆಲ್ಪ್ ಮಾಡಿದ್ದಾರೆ. ಏನೇ ಕೇಳಿದ್ರು ಕೊಟ್ಟಿದ್ದಾರೆ. ಪ್ರತಿದಿನ ನೋಡೋಕ್ಕೆ ಜೈಲಲ್ಲಿ ಆಗ್ತಾಯಿರಲಿಲ್ಲ. ಸ್ಟೇಷನಲ್ಲಿ ಇರಬೇಕಾದ್ರೆ ನೋಡೋಕೆ ಬರ್ತಿದ್ರು. ಮನೆಯವ್ರ ಹತ್ರ ಮಾತಾಡೋದು ತುಂಬ ದಿನ ಆಯಿತಾ. ಅಂದರೆ ನಮ್ಮ ಊರವ್ರು ಬಂದರೆ ಮೊಬೈಲಲ್ಲಿ ಮಾತಾಡಿಸ್ತಾಯಿದ್ರು. ಅಲ್ಲಿ ಟೆಲಿಫೋನ್ ಕೊಡ್ತಿದ್ರು 2 ಮಿನಿಟ್ಸ್ ಅಷ್ಟೇ ಮಾತಾಡೋಕ್ಕೆ. ಅಂದರೆ ನಾನು ಅಲ್ಲೇ ಮಾತಾಡ್ತಿದ್ದೆ ಕಂಪ್ನಿಯವ್ರ ಜೊತೆ. ಯಾಕಂದರೆ ನನಗೆ ಇಲ್ಲಿ ಹೊರಗಡೆ ಬರಬೇಕಾಗಿತ್ತು. ಅದರಿಂದ ನಾನು ಅಲ್ಲೇ ಮಾತಾಡ್ತಿದ್ದೆ. ಹೌದು. ನನಗೆ ಒಂದು ಕೇಸ್ ಆಗೋ 1 ವರ್ಷ ಮುಂಚೆ ಒಂದು ಲಿಂಕ್ ಬಂದಿತ್ತು. ಅದನ್ನ ಲಿಂಕನ್ನು ನೋಡಿ ಓಪನ್ ಮಾಡಿ ಏನು ಮೆಸೇಜ್ ಅಂತ ನೋಡಿರ್ತೀನಿ. ಆಮೇಲೆ 1 ವರ್ಷ ಆದಮೇಲೆ ನನಗೆ ಊರಿಗೆ ಬರಬೇಕಾಗಿರೋ ಎಕ್ಸಿಟ್ ಆಗಿ 8 ದಿವಸ ಮೊದಲು ನನಗೆ ಸ್ಟೇಷನಿಂದ ಕಾಲ್ ಬರ್ತದೆ. ಕಾಲ್ ಬಂದು ಸ್ಟೇಷನಿಗೆ ಪ್ರಾಬ್ಲಮ್ ಆಗಿದೆ ಅಂತ. ನೆಕ್ಸ್ಟ್ ದಿನ ಕಂಪ್ನಿಯಿಂದ ಒಬ್ಬರು ಸೌದಿ ನನ್ನ ಕರ್ಕೊಂಡು ಹೋಗ್ತಾರೆ ಸ್ಟೇಷನಿಗೆ. ಕ್ಯಾಪ್ಟನ್ ಹೇಳ್ತಾರೆ ನಿನ್ನ ಹತ್ರ ಎಷ್ಟು ಅಕೌಂಟ್ ಇದೆ ಅಂತ. ನಾನು ಹೇಳ್ತೀನಿ ಒಂದೇ ಅಕೌಂಟ್ ಇದೆ, ಕಂಪ್ನಿ ಕೊಟ್ಟಿರೋದು. ಆವಾಗ ಕಂಪ್ನಿಯಿಂದ ಬಂದಿರೋ ಸೌದಿನೇ ಹೇಳ್ತಾರೆ ಅವನ ಹತ್ರ ಒಂದೇ ಅಕೌಂಟ್ ಹಿಡಿದು ಬೇರೆ ಅಕೌಂಟ್ ಓಪನ್ ಮಾಡೋಕ್ಕೆ ಆಗಲ್ಲ. ಅವನಿಗೆ ಕಂಪ್ನಿ ಲೆಟ್ರ್ ಕೊಡಬೇಕು. ಲೆಟ್ರ್ ಕೊಡ್ದಿರ ಓಪನ್ ಮಾಡೋಕ್ಕಾಗಲ್ಲ. ಕ್ಯಾಪ್ಟನ್ ಹೇಳ್ತಾರೆ 1 ವಾರ ಬಿಟ್ಟು ಎಲ್ಲ ಚೆಕ್ ಮಾಡಿ ಮತ್ತೆ ಬನ್ನಿ ಅಂತ. ಮತ್ತು ನಾನು ಕಂಪ್ನಿಗೆ ರಿಟರ್ನ್ ಹೋಗ್ತೀನಿ. ಕಂಪ್ನಿಯಿಂದ ಮತ್ತೆ ಬ್ಯಾಂಕ್ ಹೋಗಿ ನನ್ನ ಅಕಮ ID ನಂಬರ್ ಇದೆಯಲ್ಲ ಅದು ಕೊಟ್ಟು ನಾನು ಸ್ಟೇಟ್ಮೆಂಟ್ ತೆಗಿತೀನಿ. ಸ್ಟೇಟ್ಮೆಂಟ್ ತೆಗಿಬೇಕಾದ್ರೆ ಗೊತ್ತಾಗುತ್ತೆ ನನ್ನ ಅಕಮ ನಂಬರಲ್ಲಿ ಇನ್ನೊಂದು ಅಕೌಂಟ್ ಇದೆ ಅಂತ. ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ. ಅವ್ರು ಟ್ರಾನ್ಸ್ಫರ್ ಮಾಡಿದವರು ಅವ್ರ ಹತ್ರ ATM ಕಾರ್ಡು ಇದೆ. ATM ಕಾರ್ಡಲ್ಲಿ ಒಂದು ಸರಿ ಕ್ಯಾಶ್ ಡ್ರಾ ಮಾಡಿದ್ದಾರೆ. ಅದನ್ನೂ ಇನ್ಫಾರ್ಮ್ ಮಾಡಿದ್ದೇವೆ. ಕ್ಯಾಶ್ ಡ್ರಾ ಮಾಡಿದರೆ ಕ್ಯಾಮ್ರಾ ಚೆಕ್ ಮಾಡಿ ಅಂತ. ಏನು ಯೂಸ್ ಇಲ್ಲ. ಹಾಂ, ಅವರು ಒಂದು ಸರಿ ಡ್ರಾ ಮಾಡಿದ್ದಾರೆ. ಸ್ಟೇಟ್ಮೆಂಟಲ್ಲಿ ನೋಡಿದೆ. ಇಲ್ಲ ನನ್ನ ಹತ್ರ ಇಲ್ಲ. ಸ್ಟೇಟ್ಮೆಂಟ್ ನನ್ನ ಹತ್ರ ಇಲ್ಲ, ಕೊಟ್ಟಿಲ್ಲ ಅವರು.
ಎಲ್ರಿಗೂ ಥ್ಯಾಂಕ್ಸ್ ಮೀಡಿಯಾದವರಿಗೆ.